ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಶ್ರೀ ರಾಜ ಬೆಳ್ಚಪಾಡ ಸೇವಾ ಟ್ರಸ್ಟ್ನಿಂದ ಜಿಗುರುಪಾದೆಯಲ್ಲಿ ಸಾಮೂಹಿಕ ವಿವಾಹ. ಮಂಜೇಶ್ವರ. ಅಶಕ್ತರಿಗೆ ಸಹಾಯ ಹಸ್ತ, ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸಾ ಸಹಾಯ, ನಿರ್ಗತಿಕರಿಗೆ ಗೃಹೋಪಯೋಗಿ ಸಾಮಗ್ರಿ ವಿತರಣೆ, ಆಶ್ರಯ ಯೋಜನೆಯ ಅಂಗವಾಗಿ ಬಡ ಸಹಾಯಕ ಕುಟುಂಬಗಳಿಗೆ 3 ಮನೆಗಳ ನಿರ್ಮಾಣ, ಹೀಗೆ ಸಮಾಜಮುಖಿ ಕಾರ್ಯಗಳಿಂದ ಕಾಸರಗೋಡು ಜಿಲ್ಲೆಯ ಗಡಿನಾಡಿನ ಮಂಜೇಶ್ವರ ತಾಲೂಕಿನಲ್ಲಿಯೇ ಪ್ರತಿಷ್ಠಿತ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿರುವ ಶ್ರೀ ರಾಜ ಬೆಳ್ಚಪಾಡ ಸೇವಾ ಟ್ರಸ್ಟ್ ಇದೀಗ ಬಡ ಕುಟುಂಬಗಳ ವಧೂವರರಿಗೆ ಸಾಮೂಹಿಕ ವಿವಾಹ ಕಾರ್ಯವನ್ನು ಏರ್ಪಡಿಸುವ ಮೂಲಕ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೆ. ಸಾಮಾಜಿಕ ಧಾರ್ಮಿಕ ಮುಂದಾಳು ಹಾಗೂ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಸ್ಥಾಪಕರಾದ ಉದ್ಯಮಿ ದಾನಿ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಅವರ ಸಹಕಾರದಲ್ಲಿ ಜಿಗುರುಪಾದೆ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದ ಸಭಾಂಗಣದಲ್ಲಿ ಅತಿ ಬಡ ಕುಟುಂಬದ 3 ಜತೆ ವಧೂವರರಿಗೆ ಸಂಸ್ಥೆಯ ಮಾಂಗಲ್ಯ ನಿಧಿ ಯೋಜನೆಯನ್ವಯ ವಿವಾಹ ನಡೆಸಲಾಯಿತು. ಸದಾಶಿವ ಶೆಟ್ಟಿಯವರ ಮಾತೃಶ್ರೀ ಲೀಲಾವತಿ ಫಕೀರ ಶೆಟ್ಟಿ ಕುಳೂರು ಕನ್ಯಾನ ಹಾಗೂ ಸಹೋದರ ಚಂದ್ರಹಾಸ ಶೆಟ್ಟಿ ರಾಜ ಬೆಳ್ಚಪಾಡ ಪ್ರೇಮ ದಂಪತಿಗಳು ವಧೂವರರನ್ನು ಹರಸಿದರು. ಶ್ರೀ ರಾಜ ಬೆಳ್ಚಪಾಡ ಸೇವಾ ಟ್ರಸ್ಟ್ನ ಸ್ಥಾಪಕರಾದ ಯಜ್ಞೇಶ್ ಶಿವತೀರ್ಥ ಬದವು, ಕಾರ್ಯದರ್ಶಿ ಜಯರಾಜ್ ಶೆಟ್ಟಿ ಚಾರ್ಲಾ, ಸಂಜೀವ ಶೆಟ್ಟಿ ಮಾಡ, ಡಾಕ್ಟರ್ ಜಯಪ್ರಕಾಶ್ ತೊಟ್ಟೆತೋಡಿ, ಸಂಸ್ಥೆಯ ಸದಸ್ಯರಾದ ನಳಿನಾಕ್ಷ ಆಚಾರ್ಯ, ಜಯ ಮಣಿಯಂಪಾರೆ, ಸುನೀಲ್ ಕೊಡ್ಡೆ, ಗಿರಿಧರ ವೀರನಗರ, ತುಳಸಿದಾಸ್ ಮಂಜೇಶ್ವರ, ಯೋಗಿತ ಅಶೋಕ ಉದ್ಯಾವರ ಮಾಡ, ಹೇಮಂತ್ ಹೊಸಂಗಡಿ, ರಾಜೇಶ್ ಮಜಿಬೈಲು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗೀತ್ ಸಂಗೀತ್ ಉಪ್ಪಳ ಅವರಿಂದ ರಸಮಂಜರಿ ಕಾರ್ಯಕ್ರಮವು ಜರುಗಿತು.